ಇದೀಗ ಒಂದು ಅಯೋಧ್ಯೆಯ ಬಗ್ಗೆ ಒಂದು ಜನರಿಗಿರುವಂಥ ಒಂದು ನಂಬಿಕೆ ಇರ್ಬೋದು, ಮತ್ತು ಅದರಲ್ಲಿ ನಡೀತಿರುವಂಥ ಈಗ ರಾಜಕಾರಣ, ಅದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ನಾವು ಯಾವ ರೀತಿ ಕೊಡ್ಬೋದು ಸರ್ ವೀಕ್ಷಕರಿಗೆ? ಇವತ್ತು ಶಿವಪ್ರಸಾದ್ ನಾವು ನೋಡ್ಬೇಕಂತಂದರೆ ಈಗಾಗಲೇ ನಾನು ಹೇಳಿದೆ ಪ್ರಾಸ್ತಾವಿಕವಾಗಿ 500 ವರ್ಷಗಳ ಬಳಿಕ ಭಾಳಷ್ಟು ಹೋರಾಟ ಆಯಿತು. ದೇಶದಾದ್ಯಂತ ಭಾಳಷ್ಟು ಗೊಂದಲದ ಹೋರಾಟದ ಪ್ರಾಣಹಾನಿ ಎಲ್ಲ ಆಗಿದೆ. ಬಳಿಕ ತದನಂತರ ಜನರಿಂದಲೇ ಹಣ ಶೇಖರಣೆ ಮಾಡಿ ಈ ಒಂದು ಭವ್ಯ ಮಂದಿರ ನಿರ್ಮಾಣ ಆಗಿದೆ. ಆದರೆ ಇವತ್ತು ಭವ್ಯ ನಿರ್ಮಾಣ ಆದ ಬಳಿಕ ಒಂದು ಟ್ರಸ್ಟ್ನ ಮೇಲೆ ನಂಬಿಕೆ ಇಟ್ಟು ಏನು ದೇಶದ ಜನರು ಭಕ್ತರು ಆ ಮಂದಿರವನ್ನು ಕೊಟ್ಟಿದ್ದಾರೆ, ಒಂದು ರೀತಿಯಲ್ಲಿ ನಂಬಿಕೆಗೆ ದ್ರೋಹ ಆಗಿದೆ. ಹೌದು, ಇದು ಬಹಳಷ್ಟು ಜನರಿಗೆ ನೋವು ತಂದಂಥ ವಿಚಾರ, ಕಣ್ಣೀರು ತಂದಂಥ ವಿಚಾರ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಲೆದಗ್ಗಿಸುವಂತಾಗಿರುವಂಥದ್ದು ಖಚಿತ. ಎರಡನೇದಾಗಿ ಇವತ್ತು ಆಗಿರುವಂಥದ್ದು ನಿಜ, ಆದರೆ ಇಡೀ ರಾಮ ಮಂದಿರದ ಮೇಲೆ ಇವತ್ತು ಜನರು ಆರೋಪವನ್ನ ಮಾಡಿರುವಂಥದ್ದು ಮತ್ತೊಂದು ದೊಡ್ಡ ನೋವು. ಮಾಡಿರುವಂಥದ್ದು ಬೆರಳೆಣಿಕೆಯ ಜನ, ಬೆರಳೆಣಿಕೆಯ ಸದಸ್ಯರು, ಬೆರಳೆಣಿಕೆಯ ಟ್ರಸ್ಟ್ನ ಸದಸ್ಯರು. ಹಾಗಾಗಿ ಇವತ್ತು ಇಡೀ ರಾಮ ಮಂದಿರದ ಒಂದು ವಿಚಾರವಾಗಿ ಪ್ರಭು ಶ್ರೀರಾಮಚಂದ್ರನ ಒಂದು ಮಂದಿರದ ಬಗ್ಗೆ ನೇರವಾಗಿ ಬೆರಳು ತೋರಿಸುವಂತ ಕೆಲಸ ಆಗ್ತಾ ಇರೋದು ನಿಜಕ್ಕೂ ಒಂದು ರೀತಿಯ ನೋವಿನ ಸಂಗತಿ. ಹಾಗಾಗಿ ಇವತ್ತು ನಾವು ಈ ವಿಚಾರದಲ್ಲಿ ಜನರು ಏನು ಮಾತಾಡಬೇಕು, ಅದೇ ರೀತಿ ಮಾಧ್ಯಮಗಳು ಏನು ಮಾತಾಡ್ಬೇಕಂತಂದ್ರೆ ಈ ಒಂದು ಕೃತ್ಯವನ್ನ ಯಾರು ಮಾಡಿದ್ದಾರೆ, ಯಾರು ಆರೋಪಿಗಳು, ಆ ರೀತಿಯೇ ಮಾತಾಡ್ಬೇಕು. ಟ್ರಸ್ಟಿನ ಆರೋಪಿಗಳು ಮಂದಿರದ ಭಕ್ತರಲ್ಲ. ಮಂದಿರದಲ್ಲಿ ಎಲ್ಲರೂ ಅಂತ ಒಂದು ಏನು ಅವ್ಯವಹಾರ ಅಥವಾ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡವರಲ್ಲ. ಸ್ವಾರ್ಥಕ್ಕೆ ಭಕ್ತರು ಏನು ಕಾಣಿಕೆಯಾಗಿ ನೀಡಿದಂತಹ ಹಣವನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡವರಲ್ಲ. ಹಾಗಾಗಿ ಈ ವಿಚಾರದಲ್ಲಿ ನಾವು ಇವತ್ತು ನಮ್ಮಿಂದಲೇ ಪ್ರಾರಂಭ ಆಗ್ಬೇಕು. ಏನಂತಂದ್ರೆ ಅಯೋಧ್ಯೆ ರಾಮ ಮಂದಿರದ ಏನು ಪುನರುತ್ಥಾನ ಆಗಿದೆ, ಅದರ ಹೆಸರು ಚಿರಕಾಲಕ್ಕೆ ಉಳಿಯುವಂತಾಗಬೇಕು. ಪ್ರಭು ಶ್ರೀರಾಮಚಂದ್ರನ ಏನು ಹೆಸರು ಮತ್ತು ಇಡೀ ದೇಶದಾದ್ಯಂತ ಏನು ಅವರ ಹೆಸರಿನಲ್ಲಿ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಮಂದಿರಗಳಿದೆ, ರಾಮ ಮಂದಿರಗಳಿದೆ, ಅಲ್ಲಿ ಪೂಜೆ ಆಗ್ತದೆ. ಇವತ್ತು ಯಾವುದೇ ರಾಮ ಮಂದಿರಗಳಿರಲಿ, ನಮ್ಮ ಸ್ಥಳೀಯವಾಗಿ ಅಯೋಧ್ಯೆಯ ರಾಮ ಮಂದಿರವನ್ನ ನೆನೆಸಿಕೊಂಡು ಅಲ್ಲಿಯ ಪ್ರಭುವಿನ ಶ್ರೀರಾಮಚಂದ್ರರ ಒಂದು ಏನು ಮೂರ್ತಿಯನ್ನ ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಪೂಜೆಯನ್ನ ನೆರವೇರಿಸುವಂತಹ ಕೆಲಸಗಳು ಇವತ್ತು ಆಗ್ತಾ ಇದೆ. ಹಾಗಾಗಿ ಅದನ್ನ ನಾವು ಉಳಿಸ್ಕೊಳ್ಬೇಕು. ಈ ಒಂದು ಬೆರಳೆಣಿಕೆಯಲ್ಲಿ ಯಾರು ಟ್ರಸ್ಟ್ನವರು ಮಾಡಿದ್ದಾರೆ ಅವರ ಮೇಲೆ ನೇರವಾದ ಆರೋಪವನ್ನ ಜನರು ಮಾಡಬೇಕು. ಅದು ಯಾವುದೇ ಪಕ್ಷ ಇರಲಿ, ಯಾರು ಇರಲಿ. ಇದು ಅಯೋಧ್ಯೆ ರಾಮ ಮಂದಿರದಲ್ಲಿ ಹೀಗಾಯಿತು, ಒಂದು ಪಕ್ಷದವರು ಮಾಡಿದ್ರು, ಅದರಲ್ಲಿ ಯಾವುದೂ ಬರಬಾರ್ದು. ಆರೋಪಿಗಳು ಆರೋಪಿಗಳೇ. ಈ ವಿಚಾರದಲ್ಲಿ ನನ್ನದು ಸ್ಪಷ್ಟತೆ ಇದೆ. ಸರ್, ಈಗ ಪ್ರಕಾಶ್ ಸರ್, ನಾನು ನಿಮ್ಮ ಹತ್ರ ಕೇಳಬಹುದು. ಈಗ ರಾಮ ಮಂದಿರ ನಿರ್ಮಾಣ ಆದ ಬಳಿಕ ಸಮಾಜದಲ್ಲಿ ಸಾಮರಸ್ಯತೆ ಎನ್ನುವಂಥದ್ದು ಒಂದು ಹೆಚ್ಚಾಗಿದೆ, ಎಷ್ಟು ಹೆಚ್ಚಾಗಿದೆ ಅನ್ನುವಂಥದ್ದು. ಸಾಮರಸ್ಯತೆ ಒಳ್ಳೇದಿದೆ, ಏಕತೆ, ಕನಸು ಅಂತ ಇರುವಂಥದ್ದು. ಹೌದು, ರಾಮ ಮಂದಿರದ ಹೆಸರಲ್ಲಿ ಜನರು ಒಗ್ಗಟ್ಟಾಗಿದ್ರು. ಆ ಸಂದರ್ಭದಲ್ಲಿ 1990 ಇಸವಿಯಲ್ಲಿ ಸಂದರ್ಭದಲ್ಲಿ ಈ ಶಿಲಾ ಪೂಜನ ಸಂದರ್ಭದಲ್ಲಿ ಇಡೀ ದೇಶ ಒಂದಾಗಿತ್ತು. പക്ഷെ ಅದೊಂದು ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ಬಳಿಕ ರಾಷ್ಟ್ರದಲ್ಲಿ ಜನರು ಒಟ್ಟಿಗೆ ಒಂದೇ ಒಂದು ವಿಚಾರಕ್ಕೆ ಒಟ್ಟಿಗೆ ಆದ್ರು ಅಂದ್ರೆ ಅದು ರಾಮ ಜನ್ಮ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೌದೌದು, ಬಹಳ ಒಂದು ಸಂಘಟನೆ. ಹೌದು, ಎಲ್ಲರೂ ಸಾಮರಸ್ಯದಿಂದ ಇದ್ರು, ಅನಿವಾಸಿ ಭಾರತೀಯರು ಕೂಡ ಒಟ್ಟಾಗಿದ್ರು. ಹೌದು ಹೌದು. ಅಂದ್ರೆ ಏನಾಗ್ತದೆ ಅಂದ್ರೆ ನಂಬಿಕೆ, ರಾಮನ ಬಗ್ಗೆ ಇರುವಂತಹ ನಂಬಿಕೆ, ಆ ನಂಬಿಕೆಯನ್ನ ಎಲ್ಲೋ ಒಂದು ರಾಜಕಾರಣಿಗಳು ತಮ್ಮದು ಎನ್ನುವಂತ ಭಾವನೆಗಳನ್ನ ತಗೊಳ್ಳಿಕ್ಕೆ ಪ್ರಾರಂಭ. ಪರವಾಗಿಲ್ಲ, ನಂಬಿಕೆಯನ್ನು ರಾಜಕಾರಣಿಗಳು ತಗೊಂಡ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ನಂಬಿಕೆ ಇರ್ತದೆ. ಈಗಿರುವಾಗ ಒಂದು ಪಕ್ಷ ತಗೊಂಡು ಎನ್ನುವಂತ ಮಾತುಗಳು ಬರ್ತಿದೆ. ಆದ್ರೆ ನಂಬಿಕೆ ಮತ್ತು ರಾಜಕಾರಣದ ಮಧ್ಯದಲ್ಲಿ ಈ ಹಣಕಾಸಿನ ವಿಚಾರಗಳು ಬರ್ತದೆ, ಆ ವ್ಯವಹಾರ ಬಂದಾಗ ರಾಜಕಾರಣಕ್ಕೇನು ತೊಂದರೆ ಆಗೋದಿಲ್ಲ. ತೊಂದರೆ ಆಗೋದು ನಂಬಿಕೆಗೆ. ಅದು ಬಹಳ ಮುಖ್ಯ. ರಾಜಕಾರಣ ಬೇರೆ, ನಂಬಿಕೆ ಬೇರೆ, ಹಣಕಾಸಿನ ವ್ಯವಹಾರ ಬೇರೆ. ಈ ನಂಬಿಕೆ ಮತ್ತು ಹಣಕಾಸು ಎರಡು ಒಟ್ಟಿಗೆ ಸೇರಿದಾಗ, ಈಗ ನೋಡಿ ಟ್ರಸ್ಟ್ ಬಗ್ಗೆ ನಮ್ಮ ಲಕ್ಷ್ಮೀನಾರಾಯಣ ಕರೆಕ್ಟ್ ಆಗಿ ಒಳ್ಳೆ ಮಾತಾಡಿದ್ರು. ಟ್ರಸ್ಟ್ ಎನ್ನುವ ಪದ ಇದೆ ಅಲ್ಲ, ಟ್ರಸ್ಟ್ ಅನ್ನೇ ನಂಬಿಕೆ, ಟ್ರಸ್ಟ್ ಅನ್ನೇ ಕಳೆದುಕೊಂಡಿದೆ ಅಂತ ಆದ್ರೆ ಮತ್ತೆ ಟ್ರಸ್ಟ್ ಯಾರ ಮೇಲೆ ಟ್ರಸ್ಟ್ ಮಾಡುವಂತದ್ದು ಎನ್ನುವಂತ. ಆಗ ಸಾಮರಸ್ಯದ ವಿಚಾರಕ್ಕೆ ಬಂದಾಗ, ರಾಮನ ವಿಚಾರಕ್ಕೆ ಬಂದಾಗ, ರಾಮ ಮಂದಿರದ ವಿಚಾರಕ್ಕೆ ಬಂದಾಗ ಜನರಿಗೂ ಯಾವುದೇ ಗೊಂದಲಗಳಿಲ್ಲ. ಶ್ರೀರಾಮ ಮಂದಿರದ ಬಗ್ಗೆ ಯಾವುದೇ ಗೊಂದಲಗಳಿಲ್ಲ, ಅದರ ಬಗ್ಗೆ ಯಾವುದೇ ಆರೋಪಗಳು ಅಪವಾದಗಳಿಲ್ಲ. ಇರುವಂಥದ್ದು ಒಂದೇ, ಅಲ್ಲಿ ಆಗಿದ್ರೆ ಕಳ್ಳತನ, ಅದರ ಹಿಂದೆ ಇರುವವರು ಯಾರು ಎನ್ನುವಂಥದ್ದು. ಈ ಮಟ್ಟಿನಲ್ಲಿ ಮಾಧ್ಯಮಗಳು ಸಹ ನಾನು ಹೇಳೋದು ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ಈ ಬಾರಿ ನಾನು ನೋಡಿರುವಂಥ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ.
ಆದರೆ ಸರ್ ನಾನು ಲಕ್ಷ್ಮೀನಾರಾಯಣ ಸರ್ ನಿಮ್ಮ ಹತ್ರ ಕೇಳ್ಬೋದು. ಈಗ ಸರ್ ಹೇಳಿದಾಗೆ ಟ್ರಸ್ಟ್, ಒಂದು ರೀತಿಯ ಫೇತ್ ಮತ್ತು ನಂಬಿಕೆ ಅನ್ನುವಂಥದ್ದು, ನಂಬಿಕೆ ಮತ್ತು ಸಂವಿಧಾನದ ನಡುವೆ ಸಮತೋಲನ ಇರುವಂಥದ್ದು ಸಾಧ್ಯ ಆಗ್ತದೆ ಸರ್? ನೋಡಿ, ಸಂವಿಧಾನವನ್ನು ಯಾರು ನಂಬ್ತಾರೆ ಅವರು ಆ ನಂಬಿಕೆಯ ಆಧಾರದಲ್ಲಿ ಈ ಟ್ರಸ್ಟ್ಗಳು ಕೂಡ ನಿರ್ಮಾಣ ಆಗ್ತವೆ. ಟ್ರಸ್ಟ್ಗಳನ್ನು ನಾವು ರಿಜಿಸ್ಟರ್ ಮಾಡಬೇಕಾಗ್ತದೆ, ಅದಕ್ಕೊಂದು ಬದ್ಧತೆ ಇದೆ. ಹಾಗಾಗಿ ಗೈಡ್ಲೈನ್ಸ್ ಇದೆ, ಎಲ್ಲವೂ ಇದೆ. ಹಾಗಾಗಿ ಅದರ ಅಡಿಯಲ್ಲಿ ಕೆಲಸ ಮಾಡುವವರು ಸರ್ಕಾರದ ನೇರ ಅದರಲ್ಲಿ ಒಂದು ಹಸ್ತಕ್ಷೇಪ ಇಲ್ಲ ಎಂದ ಮಾತ್ರಕ್ಕೆ ಅವರು ಅದನ್ನ ಬಿಟ್ಟು ಕೊಡುವ ಹಾಗಿಲ್ಲ. ಹಾಗಾಗಿ ಅವರು ಮನಸೋ ಇಚ್ಛೆ ನಮ್ಮದೇ ಟ್ರಸ್ಟ್, ನಾವೇ ಇಷ್ಟು ಜನ ಇರೋದು, ನಾವು ಕೊನೆಗೆ ಏನು ವರ್ಷಾಂತ್ಯದಲ್ಲಿ ಒಂದು ಅಕೌಂಟ್ ಮಾಡಿ ಸರ್ಕಾರಕ್ಕೆ ಕೊಟ್ರೆ ಆಯ್ತು ಅನ್ನತಕ್ಕಂಥದ್ದು ವಿಚಾರವೇ ಇಲ್ಲ. ಅವರು ಬಾಧ್ಯಸ್ಥರು, ಸರ್ಕಾರಕ್ಕೂ ಬಾಧ್ಯಸ್ಥರು, ಅಲ್ಲಿ ಬರುವಂತಹ ಭಕ್ತರಿಗೂ ಬಾಧ್ಯಸ್ಥರು, ಪ್ರತಿಯೊಂದು ವಿಚಾರಕ್ಕೂ ಅವರು ಲೆಕ್ಕ ಕೊಡುವಂತಹ ಒಂದು ಸಂದರ್ಭ ಬಂದೇ ಬರ್ತದೆ. ಇವತ್ತು ನೋಡಿ, ಜನರು ಯಾವತ್ತು ಏನು ಪ್ರಕಾಶ್ ಸರ್ ಹೇಳಿದಾಗೆ ಟ್ರಸ್ಟ್ ತನ್ನ ನಂಬಿಕೆಯನ್ನು ಉಳಿಸಿಕೊಂಡ್ರೆ ಯಾವ ಜನ ಸಹ ನೀವು ದುಡ್ಡು ಏನ್ ಮಾಡಿದೆ ಅಂತ ಕೇಳುವವರಿಲ್ಲ. ಇವತ್ತಿನವರೆಗೆ ಯಾರು ಕೇಳಲಿಲ್ಲ. ಆದ್ರೆ ಒಂದು ವಿಚಾರದಲ್ಲಿ ಯಾವತ್ತು ರಾಮನಿಗೆ ಅಲ್ಲಿ ಹೋಗಿ ಕರಸೇವೆಯನ್ನ ಮಾಡಿರುವಂತಹ ಒಬ್ಬ ಕಾರ್ಯಕರ್ತ ಅತ್ಯಂತ ನಿಸ್ವಾರ್ಥವಾಗಿ ನೋಡಿ ಹೀಗೆ ಆಗ್ತಾ ಇದೆ, ಇಲ್ಲಿ ಹುಂಡಿ ಎಣಿಕೆ ಮಾಡುವವರು ಇವತ್ತು ಏನು ಸಣ್ಣ ಸಣ್ಣ ಮನೆಯಲ್ಲಿದ್ರು, ಬೈಕಲ್ಲಿ ಹೋಗ್ತಾ ಇದ್ರು, ಇವತ್ತು ಕಾರು ತಗೊಂಡಿದ್ದಾರೆ, 3 ಮಾಡಿಗಳ ಮನೆ ತಗೊಂಡಿದ್ದಾರೆ, ದೊಡ್ಡ ಒಂದು ಪಾರ್ಟಿಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಬಂದಾಗ ಅಲ್ಲಿ ಜನರ ನಂಬಿಕೆಗೆ ದ್ರೋಹ ಬಗ್ದಂತಾಯ್ತು. ಹಾಗಾಗಿ ಇವತ್ತು ಇಡೀ ದೇಶದ ಜನತೆ ಎದ್ದು ನಿಂತಿದ್ದಾರೆ, ಸಂವಿಧಾನಾತ್ಮಕವಾಗಿ ಒತ್ತಾಯಿಸ್ತಾ ಇದ್ದಾರೆ. ಇಲ್ಲದ್ರೆ ಇವತ್ತು ಟ್ರಸ್ಟ್ ನ ಸದಸ್ಯರ ಮೇಲೆ, ಉದಾಹರಣೆಗೆ ನಾನು ಹೇಳ್ತೇನೆ, ರಾಜಸ್ಥಾನದಲ್ಲಿ 34 ಮಂದಿ ಏನು ಒಂದು ರೀತಿಯಲ್ಲಿ ಅತ್ಯಾಚಾರ ಗೈದ್ರು ಆರೋಪಿಗಳು, ಅವರನ್ನು ಹೇಗೆ ಹಗ್ಗ ಕಟ್ಟಿಕೊಂಡು ಕರ್ಕೊಂಡೋದ್ರು. ಇವತ್ತು ಅದೇ ವಿಚಾರದಲ್ಲಿ ಭಕ್ತರು ಯಾಕೆ ಮಾಡಲಿಲ್ಲ? ಯಾಕಂದ್ರೆ ಪ್ರಭು ಶ್ರೀರಾಮಚಂದ್ರನ ಮೇಲೆ ಅಹಿಂಸಾವಾದದ ಮೇಲೆ ನಂಬಿಕೆ ಇದೆ. ಇವತ್ತಿಗೂ ಕೂಡ ಇವತ್ತೇನು ಬಹಳಷ್ಟು ವೇಗವಾಗಿ ತನಿಖೆ ಆಗ್ತಾ ಇದೆ. ಆ ತನಿಖೆಯಿಂದ ಯಾರು ಆರೋಪಿಗಳು ಅಂತ ಆರೋಪಿಗಳು ಅಪರಾಧಿಗಳಾಗಿ ಯಾರು ಸಾಬೀತಾಗ್ತಾರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕನ್ನತಕ್ಕಂಥ ವಿಚಾರದಲ್ಲಿ ಭಕ್ತರು ಇವತ್ತು ಅತ್ಯಂತ ಸಹನೆಯಿಂದ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಸಂವಿಧಾನಾತ್ಮಕವಾಗಿಯೇ ಇವತ್ತು ನಮ್ಮ ಭಕ್ತರು ಹೋಗ್ತಾ ಇದ್ದಾರೆ. ಅಂದ್ರೆ ಸರ್ ನೋಡಿ, ಆಗಿನ ಯುವ ಜನರು ಇಂದಿನ ಹಿರಿಯರು, ಆಗ ರಾಮ ಜನ್ಮಭೂಮಿಯ ಒಂದು ಏನು ಇಟ್ಟಿಗೆ ಎಲ್ಲ ಒಂದುಗೂಡಿಸಿ ಮಾಡಿದ್ರು, ಆಗಿನ ಯುವಕರು ಯಾರಿದ್ರು ಹಿರಿಯರಾಗಿದ್ರು. ಈಗ ಇಂದಿನ ಯುವಕರು, ಇಂದಿನ ಯುವ ಜನರು ಅಯೋಧ್ಯೆಯನ್ನು ಯಾವ ರೀತಿ ನೋಡ್ತಾರೆ ನೋಡಿ. ಈಗ 2 ವಿಚಾರಗಳಿದೆ. ಲಕ್ಷ್ಮೀನಾರಾಯಣ ಕೆಲವು ವಿಚಾರಗಳನ್ನು ಹೇಳಿದ್ರು. ಈಗ 1990ರ ಅವಧಿಯಲ್ಲಿದ್ದಂತ ಯುವಕರು ಈಗ ಎಷ್ಟಾಯ್ತು, ಆಮೇಲೆ ಒಂದು ಹಿರಿಯ ನಾಗರಿಕ, ಹೌದೌದು, ಈಗ 45 ವರ್ಷ ಮಧ್ಯವಯಸ್ಕರಾಗಿದ್ದಾರೆ. ಮಧ್ಯ ಅಲ್ಲ, ಸಾಧಾರಣ ಒಂದು 55 ವರ್ಷಕ್ಕೆ ಹತ್ತಿರದವರಾಗಿದ್ದಾರೆ. ನೋಡಿ, ಆ ಸಂದರ್ಭದಲ್ಲಿ ಈಗ ಏನು ಈಗ ರಾಜಕೀಯದಲ್ಲಿ ಚರ್ಚೆಗಳಾಗ್ತದೆ, 15,000 ಕೋಟಿ ಹಗರಣ ಆಗಿತ್ತು ಇಟ್ಟಿಗೆದ್ದು ಅಂತ, ಯಾರೂ ಒಬ್ಬ ಹಿರಿಯರು ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕಂದ್ರೆ ರಾಮನ ಬಗೆಗೆ ನಂಬಿಕೆ. ಆದ್ರೆ ಪ್ರಸ್ತುತ ಕಾಲಘಟ್ಟದಲ್ಲಿರುವ ಯುವಕರಿಗೆ ಆ ರಾಮ ಮಂದಿರ ಕಟ್ಟೋದಕ್ಕೆ ಎಷ್ಟು ಕಷ್ಟ ಆಗಿದೆ, ಯಾವ ರೀತಿಯ ಹೋರಾಟಗಳು ನಡೆದಿದೆ, ಯಾವ ರೀತಿ ಸಂಘಟನೆ ಆಗಿದೆ ಅನ್ನೋದು ಯುವಕರಿಗೆ ಗೊತ್ತಿಲ್ಲ. ಹೀಗಿರುವಾಗ ಯುವಕರು ಸಹಜವಾಗಿ ಏನು ಹೇಳ್ತಾರೆ ಅಂದ್ರೆ ಅಲ್ಲಿ ಏನೋ ಮೋಸ ಆಗಿದೆ, ಅಲ್ಲಿ ಏನೋ ತಪ್ಪಾಗಿದೆ, ತಪ್ಪಿದ ಬಗ್ಗೆ ಮಾತಾಡ್ತಾರೆ ಹೊರತು ಉಳಿದ ವಿಚಾರದತ್ತ ಅವ್ರು ಹೋಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಕೇಳೋದೇನು ತಪ್ಪು ಅಂತ ಹೇಳೋದಿಲ್ಲ, ಕೇಳೋದು ಸರಿನೇ. ಯಾಕಂದ್ರೆ ಪ್ರಶ್ನೆಗಳನ್ನು ಕೇಳಿದ್ರೇನೆ ಯಾವ್ದಾದ್ರು ಬದಲಾವಣೆಗಳಾಗುದು. ಈಗ ನೋಡಿ, ಪ್ರಶ್ನೆಗಳು ಬಂದ ಕಾರಣ ಇಂಥ ಒಂದು ವಿಷಯಗಳು ಇಶ್ಯೂ ಗೊತ್ತಾಯ್ತಲ್ವ, ಇಲ್ಲ ಪ್ರಶ್ನೆಗಳಿಲ್ಲ ಅಂದ್ರೆ ಕಷ್ಟ. ಕರೆಕ್ಟ್ ಸರ್. ಈಗ ಇದಕ್ಕೆ ಪೂರಕವಾಗಿ ನೀವು ಹೇಳಿದಾಗೆ ಈಗ ನಾವು ಸಕಾರಾತ್ಮಕವಾಗಿ ಹೇಳುದು ಅಂತ ಹೇಳಿದ್ರೆ, ಈಗ ನಕಾರಾತ್ಮಕವಾಗಿ ಬಿಡೋಣ, ಓಕೆ ಅಲ್ಲಿ ಅಯೋಧ್ಯೆ ಲೂಟಿ ಆಯಿತು, ಆದರೆ ಅದರ ಹಿಂದೆ ಈಗ ರಾಮ ಜನ್ಮಭೂಮಿ ಅನ್ನುವಂಥದ್ದು ಅಂದ್ರೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರತಿಷ್ಠಾಪನೆ ಆದ ಕೂಡಲೇ ಇದು ಅಯೋಧ್ಯೆಯಲ್ಲಿ ಅಯೋಧ್ಯೆಯ ಅಭಿವೃದ್ಧಿಯಿಂದ ಒಂದು ಸ್ಥಳೀಯರಿಗೆ ಆಗುವಂತಹ ಲಾಭ ತುಂಬಾ ಇರ್ಬೋದಲ್ವ. ವ್ಯಾವಹಾರಿಕವಾಗಿರ್ಬೋದು, ಮತ್ತೆ ಧಾರ್ಮಿಕವಾಗಿ ಒಂದಿಷ್ಟು ಸ್ಥಳಗಳ ಪರಿಚಯ ಇರ್ಬೋದು, ನಮ್ಮ ಇಲ್ಲಿಯವರು ಅಲ್ಲಿಗೆ ಹೋಗುವಂಥ ಸರ್ಕಾರದ ಸವಲತ್ತುಗಳ ಬಗ್ಗೆ ನಾವು ಏನೆಲ್ಲ ಮಾತಾಡ್ಬೋದು ಅಂತೇಳಿ. ನೋಡಿ, ಸಾಮಾನ್ಯವಾಗಿ ಈಗ ನೀವು ಒಂದು ಪ್ರದೇಶವನ್ನ ಯಾರಾದರೂ ಬಿಟ್ಟು ಕೊಟ್ಟಾಗ ಆಗ ಸರ್ಕಾರಿ ಸಂಸ್ಥೆಗಳು ಅಥವಾ ಖಾಸಗಿ ಸಂಸ್ಥೆಗಳು ಏನು ಮಾಡುವುದಂದ್ರೆ ಪ್ರಥಮವಾಗಿ ಅಲ್ಲಿ ಜಾಗ ಕಳೆದುಕೊಂಡವರಿಗೆ ಅಥವಾ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡುವಂಥದ್ದು. ತಪ್ಪಿರೋದು ಇಲ್ಲಿ. ಅಂದ್ರೆ ಅಲ್ಲಿ ಜಾಗ ಕಳ್ಕೊಂಡ್ರು ಜಾಗ ಕೊಟ್ಟರು ಏನೋ ಪ್ರಶ್ನೆ ಅಲ್ಲ, ಉದ್ಯೋಗ ಅದರ ಒಳಗೆ ಯಾರು ಬಂದ್ರು ಎನ್ನುವಂಥದ್ದು. ಈಗ ಒಂದು ಮಾತಿದೆ, ಅನಿಲ್ ಮಿಶ್ರಾ ಅವರ ಹೆಸರುಗಳನ್ನು ಆಗಾಗ ಹೇಳ್ತಾ ಇದ್ದಾರೆ. 125 ಜನರನ್ನು ಅವರೇ ನೇಮಿಸಿದ್ದಾರೆ ಎನ್ನುವಂಥದ್ದು. ಅರ್ಹತೆ 2ನೇ ಸ್ಟೇಜಿಗೆ ಹೋಗ್ತದೆ. ಆ ಟೈಮ್ ಅಂದ್ರೆ ಜಾಗ ಕಳೆದುಕೊಂಡವರಿಗೆ ಸರ್ ಹೇಳಿದ
ಹೇಳಿದಾಗೆ ಪ್ರಥಮ ಆದ್ಯತೆಯಲ್ಲಿ ಜಾಗ ಕಳೆದುಕೊಂಡವರು ಅಥವಾ ಸ್ಥಳೀಯರಿಗೆ, ಯಾಕಂದ್ರೆ ಅಲ್ಲಿ ಇದ್ದವರಿಗೆ, ಅಲ್ಲಿಯವರಿಗೆ ಇವರು ಒಳ್ಳೆ ಪ್ರಶ್ನೆ ಮಾತ್ರ ನಿಮ್ದು, ಅಲ್ಲಿಯವರಿಗೆ ಉದ್ಯೋಗಗಳನ್ನು ಅವರು ಕೊಡ್ತಾ ಇದ್ರೆ, ಯಾಕಂದ್ರೆ ರಾಮನ ಭಕ್ತಿ ಅವರಿಗಿದೆ, ಅಲ್ಲಿಯೇ ಬೆಳೆದವರು, ಈಗ ನಮ್ಮ ಭೂಮಿ, ನಮ್ಮ ದೇವಸ್ಥಾನ, ನಮ್ಮ ಜಲ ಅಂತ ಒಂದು ನಂಬಿಕೆಗಳಿದ್ದಾಗ ಅಂತ ಮೋಸಗಳಾಗುದಿಲ್ಲ. ಅಲ್ಲಿಯವರನ್ನೇ ಆ ಸಂದರ್ಭದಲ್ಲಿ ಬಹುಶಃ ಅವರು ಉದ್ಯೋಗಕ್ಕೆ ಸೇರಿಸ್ತಾ ಇದ್ರೆ ಇಂತಹ ಒಂದು ಗೊಂದಲಗಳು ಸೃಷ್ಟಿ ಆಗ್ತಾ ಇರಲಿಲ್ಲ. ಈಗ ಅವರ ಸಂಬಂಧಿಕರನ್ನೆಲ್ಲರನ್ನ ಹಾಕಿದಾರಂತೆ, ಮತ್ತಷ್ಟು ಒಂದು ಜನರನ್ನು ಬಂದು ಸೇರಿಸಿದಾರಂತೆ. ಹೀಗೆ ಅದರಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಲಕ್ಷ್ಮೀನಾರಾಯಣರೇ, ಇತ್ತೀಚೆಗೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದ್ದಾಗ ಹೇಳ್ತಾ ಇದ್ರು, ದೇಣಿಗೆ ಕೊಡದವರು ಯಾರಿದ್ದಾರೆ ಅವರು ಮಾತಾಡ್ತಾ ಇದ್ದಾರೆ, ದೇಣಿಗೆ ಕೊಟ್ಟವರು ಯಾರು ಮಾತಾಡ್ತಾ ಇಲ್ವಾ ಪ್ರಶ್ನೆ. ಈಗ ನೋಡಿ ಶಿವಪ್ರಸಾದ್ ಅವರೇ, ನಿಮ್ಮ ಮನೆಯ ಪಕ್ಕದಲ್ಲಿ ಒಂದು ಕಳ್ಳತನ ಆಗ್ತದೆ ಇಟ್ಕೊಳ್ಳುವ, ಆಗೆಲ್ಲ ಕಳ್ಳ ಬಂದ ಅಂತ ಹೇಳಿದಾಗ ಅಕ್ಕಪಕ್ಕದವರೆಲ್ಲ ಓಡಿ ಬರ್ತಾರೆ, ಕಳ್ಳನನ್ನು ಹಿಡಿತಾರೆ. ಆಗ ಕಳ್ಳ ಹೇಳ್ತಾನೆ, ನಿಮ್ಮ ಮನೆ ಐಟಮ್ ಇದ್ರೆ ಮಾತ್ರ ನೀವು ಮಾತಾಡಿ, ನಿಮ್ಮ ಅಲ್ವಾ? ಹಾಗೆ ಸರ್, ಇದೀಗ ಅವರು ಹೇಳಿದ ಪೂರಕ ಒಂದು ಇದಕ್ಕೆ ಉತ್ತರ, ಇವತ್ತು ರಾಮ ಜನ್ಮಭೂಮಿಯಲ್ಲಿ ಏನೋ ಮಂದಿರ ಆದ ಬಳಿಕ ಇವತ್ತು ಆ ಒಂದು ಪ್ರದೇಶದಲ್ಲಿ ಎಷ್ಟು ಅಭಿವೃದ್ಧಿಯಾಗಿದೆ ಅಂತಂದ್ರೆ ಬಹಳಷ್ಟು ನೀವು ಸ್ವಉದ್ಯೋಗಗಳು ಆರಂಭ ಆಗಿದೆ. ಎರಡನೇದಾಗಿ ಸ್ವಂತ ಏನು ಆ ಜಮೀನಿನ ಸುತ್ತಮುತ್ತ ಬಹಳಷ್ಟು ಕಟ್ಟಡಗಳು ಎದ್ದಿದೆ, ಬಾಡಿಗೆ ಕೊಠಡಿಗಳಾಗಿದೆ, ಅವರು ಹೊಸ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ಅಪ್ ಆರಂಭ ಆಗಿದೆ. ಎರಡನೇದಾಗಿ ಅಲ್ಲಿ ಬರ್ತಕ್ಕಂಥ ಪಿಲಿಗ್ರಿಮ್ಸ್ ಅದೇ ಭಕ್ತರಿಗೆ ಬೇಕಿರುವಂತಹ ವಸತಿ ಸೌಲಭ್ಯಗಳನ್ನ ಮಾಡಿಕೊಡ್ಲಿಕ್ಕೆ ಮನೆಯಿಂದ ಟೂರಿಸಂ ಮಾದರಿ ಅವರಿಗೊಂದು ಅನುಮತಿಯನ್ನ ಕೊಟ್ಟ ನಂತರ ಅಲ್ಲೊಂದು ಟೂರಿಸಂ ಮಾದರಿಯಲ್ಲಿ ಅವರಿಗೆ ಇಲ್ಲಿ ಏನು ನಮ್ಮ ರಿಸಾರ್ಟ್ಗಳಲ್ಲಿ ವ್ಯವಸ್ಥೆ ಇದೆ ಅಂತ ಒಂದು ವ್ಯವಸ್ಥೆಗಳನ್ನು ಮಾಡಿದೆ. ಹಾಗಾಗಿ ಅಲ್ಲಿ ಬಹಳಷ್ಟು ಜನರಿಗೆ ಒಂದು ಆದಾಯದ ಮೂಲವಾಗಿ ರಾಮ ಜನ್ಮಭೂಮಿ ಆ ಒಂದು ಅಯೋಧ್ಯೆಯ ಮಂದಿರ ಸುತ್ತಮುತ್ತ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಆದಾಯದ ಒಂದು ಪ್ರದೇಶವಾಗಿ ಬೆಳೆದಿದೆ. ಅದೇ ರೀತಿ ನೀವು ಈಗಾಗಲೇ ಹೇಳಿದಾಗೆ ಬಹಳಷ್ಟು ಒಂದು ಆದಾಯದ ಮೂಲವಾಗಿ ಇಡೀ ಉತ್ತರ ಪ್ರದೇಶಕ್ಕೂ ಕೂಡ ಅದೊಂದು ಗೌರವ ಒಂದು ತಂದಂತಹ ಒಂದು ಮಂದಿರ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇವತ್ತು ನಾವು ಹಾರೈಸುವುದಿಷ್ಟೇ, ಈ ಒಂದು ವಿಚಾರದಲ್ಲಿ ಈ ಒಂದು ರಾಮ ಮಂದಿರದಲ್ಲಿ ಏನು ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ಬಂದಿದೆ, ಯಾರೆಲ್ಲ ಕಳ್ಳತನ ಹುಂಡಿ ಕಳ್ಳತನ ಮಾಡಿದ್ದಾರೆ ಆ ಒಂದು ಆರೋಪಿಗಳು ಏನು ಅವರ ವಿರುದ್ಧ ಸ್ಪಷ್ಟವಾದ ತನಿಖೆ ಆಗಲಿ, ನ್ಯಾಯಾಲಯದಲ್ಲಿ ಅಪರಾಧಿ ಎಂದು ಸಾಬೀತಾದ ಬಳಿಕ ಅವರಿಗೆ ಸೂಕ್ತ ಶಿಕ್ಷೆಯಾಗಿ ಜನರಿಗೆ ಒಂದು ರೀತಿಯಲ್ಲಿ ಮಾಡಿದವರಿಗೆ ಇಂಥ ಶಿಕ್ಷೆ ಆಗಿದೆ ಅನ್ನತಕ್ಕಂಥ ವಿಚಾರದಲ್ಲಿ ಅವರಿಗೆ ಒಂದು ನೆಮ್ಮದಿ ಒಂದು ಸಿಗುವಂತ ಆಗಬೇಕು ಅಂತೇಳಿ, ಮತ್ತು ಕಳಂಕ ಏನಿದೆ ಅದು ತೊಡೆದು ಹೋಗಲಿ ಅಂತ ಹೇಳಿ ನಮ್ಮದೊಂದು ಹಾರೈಕೆ.